ಮಂಗಳೂರು ನಗರದ ಶಾಲೆಯೊಂದರ 8ನೇ ತರಗತಿಯ ಅಯ್ಯಪ್ಪ ಸ್ವಾಮಿ ವೃತ್ತಧಾರಿ ವಿದ್ಯಾರ್ಥಿಗೆ ಅದೇ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಲ್ಲೆಯನ್ನು ನಡೆಸಿದಂತಹ ಘಟನೆ ಮಂಗಳವಾರ ಸಂಜೆ ನಡೆದಿದೆ. ಈ ಶಾಲೆಯ 8ನೇ ತರಗತಿಯ ಓರ್ವ ವಿದ್ಯಾರ್ಥಿ ಮತ್ತು 9ನೇ ತರಗತಿಯ ಕೆಲವು ವಿದ್ಯಾರ್ಥಿಗಳ ನಡುವೆ ಹಲವು ಬಾರಿ ಗಲಾಟೆ ನಡೆದಿತ್ತು. ಈ ಬಗ್ಗೆ ಶಿಕ್ಷಕರು ಎಚ್ಚರಿಕೆಯನ್ನ ನೀಡಿದರು. ಮಂಗಳವಾರ ಕೂಡ ವಿದ್ಯಾರ್ಥಿಗಳ ನಡುವೆ ಮಾತಿಗೆ ಮಾತು ಬೆಳೆದು 9ನೇ ತರಗತಿಯ ವಿದ್ಯಾರ್ಥಿಗಳು ಅಯ್ಯಪ್ಪ ವೃತ್ತಧಾರಿ ವಿದ್ಯಾರ್ಥಿಗೆ ಬೆದರಿಕೆಯನ್ನು ಹಾಕಿದ್ರು. ಬಳಿಕ ಆ ವಿದ್ಯಾರ್ಥಿ ಸಂಜೆ ಶಾಲೆ ಬಿಟ್ಟ ಬಳಿಕ ಬಸ್ಸು ನಿಲ್ದಾಣದಲ್ಲೇ ಬಸ್ಸಿಗಾಗಿ ಕಾಯ್ತಾ ಇದ್ದಾಗ 9ನೇ ತರಗತಿಯ 3 ವಿದ್ಯಾರ್ಥಿಗಳು ಹಲ್ಲೆಯನ್ನು ನಡೆಸಿದ್ದಾರೆ. ಆಗ ಸ್ಥಳೀಯರು ಬಂದು ತಡೆದಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿಯನ್ನು ವೆನ್ಲಾಕ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಈ ವೇಳೆ ಸ್ಥಳದಲ್ಲಿ ಯುವಕರು ಜಮಾಯಿಸಿದ್ರು. ಆ ಸಂದರ್ಭ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಇಂದು ಗಾಯಾಳು ವಿದ್ಯಾರ್ಥಿಯ ಪೋಷಕರು ಮತ್ತು ಸಂಬಂಧಿಕರು ಶಾಲೆಗೆ ಭೇಟಿಯನ್ನು ನೀಡಿ ಶಾಲೆಯ ಆಡಳಿತ ಮಂಡಳಿಯ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಕಂಕನಾಡಿ ನಗರ ಠಾಣೆಯ ಪೊಲೀಸರು ಬಂದೋಬಸ್ತನ್ನ ಮಾಡಿದ್ರು. ಈ ವಿದ್ಯಾರ್ಥಿ ಅಯ್ಯಪ್ಪ ಸ್ವಾಮಿ ವೃತ್ತಾಚರಣೆ ಮಾಡುವುದಾಗಿ ಮಾಲೆ ಹಾಕುವ ಮುಂಚಿತವಾಗಿ ಶಾಲಾಡಳಿತದ ಅನುಮತಿ ಪಡೆದಿದ್ದಾನೆ. ಶಾಲಾಡಳಿತದ ಅನುಮತಿ ನೀಡಿದೆ ಎಂದು ವಿದ್ಯಾರ್ಥಿಯ ತಂದೆ ಪ್ರಶಾಂತ್ ಶೆಟ್ಟಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಶಾಲಾಡಳಿತ ನ್ಯಾಯಯುತ ತೀರ್ಮಾನವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಶಾಲೆಯಲ್ಲಿ ಎಲ್ಲಾ ಮಕ್ಕಳನ್ನು ಸಮಾನವಾಗಿ ಕಾಣಲಾಗುತ್ತದೆ, ಯಾವುದೇ ತಾರತಮ್ಯ ಇಲ್ಲ ಎಂದು ಶಿಕ್ಷಕ ಫೆಲಿಕ್ಸ್ ತಿಳಿಸಿದರು. ಆ 3 ವಿದ್ಯಾರ್ಥಿಗಳು ಶಾಲೆಯಲ್ಲಿ ಶಿಕ್ಷಕರ ಎದುರೇ ನನಗೆ ಬೆದರಿಕೆಯನ್ನು ಹಾಕಿದ್ರು. ಬಳಿಕ ಶಾಲೆಯ ಹೊರಗೆ ಬಸ್ ನಿಲ್ದಾಣದಲ್ಲಿ ನನ್ನ ಮೇಲೆ ಹಲ್ಲೆಯನ್ನು ನಡೆಸಿದ್ರು ಎಂದು ಹಲ್ಲೆಗೆ ಒಳಗಾದಂತಹ ವಿದ್ಯಾರ್ಥಿ ಮಾಹಿತಿಯನ್ನು ನೀಡಿದ್ದಾನೆ. प्रकाश स्वामी कार अड्डा दिए नफी साहब स्वामी कार अड्डा दिए कार दे अड्डा दी कार दे पक्कड़े बूर नते आ स्वामी पेदम नेरने शुरू मानते बर्तन पेदम नेरने शुरू मानते आकेर लास्ट टाइम सर ने दुड़े सर लागे बೈದಾರೆ आकेरले सर पुरानी सर ಗೆ आकर पुरानी सिस्टर नन्नते सिस्टर मल्ली ಈರ್ ಬರೋಚಿ ಈರೆ ಮಂತಿನಿ ಈರರ್ನ ಕಾರು ಬುರ್ಗಿ ಪೂರ ಮಂತಿ ಯಾಂಕುಲೆ ಮಂತಿನಿ ಯಾಂಕುಲ್ ಮಂತಿನಿ ಬರ್ರೆ ಬರ್ ನಿಕು ದಾಯ ಸಾಲೆ ಬರ್ ಮಾಲೆ ಬಾಗಿದ್ರ ಅವ ಅಂಚನೆ ಮಂಚೆ ದಾಯ ಬರೋದು ಈರಾಜೆ ಹಾಕಿಲಿ ಹೋದಾರೆ ಅಂಚಿಂಚ ಬಂದು ಪೂರ ಅವಳ ಸಿಸ್ಟರ್ ಬಂದು ಡಿಬರ್ ನನ್ನ ಬರೋಚಿ ಶಾಲೆಗೆ ಬರೋಚಿ ಒಂದು ಪ್ರಾಬ್ಲಮ್ ಇದೆ ಶಾಲೆ ಬರೋಚಿ ಪೂರ ನಂಗೆ ಪಿದಾಯ ಪೋನಾಗ ಉಂತಾಯ ರೆಂಗ್ಲೇನು ಉಂತಲೆ ಉಂಟೆ ಪರ್ಫೆಕ್ಟ್ ಒಂದು ಪಾತ್ರೆಯನ್ನು ಉಂತಲೆ ಬಂದು ಬಿಡ್ತೀನಿ ಅಂಜಿ ವಾಚ್ಮೆನ್ ಮನೆ ರೋಡ್ ಕ್ರಾಸ್ ಮಾಡ್ತೀನಿ ಮುಂದೆ ಆದ ಒಂದು ಬಿಡ್ತಿ ದಾರವಲ್ಲಿ ಪಿದಾಯ ಪೋನಾಗ ಹಾಕೇರಿ ಹಾಕದಾನಾಗ ಅಣ್ಣನಾಗ್ಲಿ ನೆಪ್ಪಾಯರು ಎನ್ನ ಕ್ಲಾಸ್ ಏನೊಟ್ಟಿಗೆ ಎತ್ತಿನಾರೊಂದು ನೆಪ್ಪಾಯರು ಅಣ್ಣನಾಗ್ಲಿ ಅಂತಾರೆ ಅಣ್ಣನಾಗ್ಲಿ ಅಲ್ಲಿ ಹಾಕೊಂದಿಲ್ಲ ಬೊಕ್ಕ ನಮ್ಮ ಫೋಟೋಗ್ರಾಫರ್ ಬೇರೆ ಪುರ ಬರ್ತೀನಿ ಹಾಕಿದಾಗ ಹಾಕಿದ್ರು ಅಣ್ಣನಾಗ್ಲಿ ಬರ್ರೆ ಅದು ಬರ್ತೇನಾಗ ಬಲ್ಸಿದೆ ಬಸ್ ಮೊಕ್ಕುಬ್ರ ಬಣ್ಣ ಬಸ್ ಬಿಡ್ತಾರೆ ಬಲ್ಸಿದೆ ಪಂಡ ಆಕೆ ನೆಡು ದುಂಬುಲ ಕೆಲಸ ಸರ್ತಿ ಇಂಚೆನ ಆಗ್ತದೆ ಹೆಂಗೆ ಶಾಲೆಡ್ ಬಿಟ್ಟು ಕಂಪೇರ್ ಮಂತ ಶಾಲೆಡ್ ಕಂಪೇರ್ ಅಕ್ಕಳು ದಾಲೈನ್ ದೊತ್ತೊಂದು ಇಚ್ಚಾడు ರುಸ್ಪುನ ದೊತ್ತೊಂದು ಯಾಪಂಡ ಅಕ್ಕಳು ಸುಮಾರು ಸರ್ತಿ ಮಂತ ಅಕ್ಲೆ ಪೋಡ ಇನ್ನು ಪಂಡ ಮುಸ್ಲಿಮ್ಸ್ ಅಕ್ಕಳು ಹಿಂದುಲು ಬೊರ್ಚಿ ಅಕ್ಲೆ ಹಿಂದುಲು ಜೋಕ್ಲೆ ಪಂಡ ಅಕ್ಲೆ ಕೇರ್ಲೆಸ್ ಆಗ್ತದೆ ಅಕ್ಲೆ ಬೋಡ ಧರ್ಮ ಕ್ರಿಶ್ಚಿಯನ್ ಧರ್ಮಲ ಬೊಕ್ಕ ಬೇರೆನಕ್ಳು ಮಾತ್ರ ಬೋಡ ಇನ್ನು ಶಾಲೆ ಕಂಪ್ಲೇಂಟ್ ಇರ್ತಾರೆ 2 ಸರ್ ದುಂಬ ಕೊಡ್ತಾ ಇಂಕಳು ಇಂಚೆ ಮುಸ್ಲಿಮ್ಸ್ ಜೋಕ್ಲೆ ಬರ್ತದೆ ಇಂಚೆ ಹಾಕೊಂದು ಇರ್ಪಂಡ ಅದನ್ನ ಅಕ್ಕಳು ಹೆಂಗೆ ತೂಪ ಸರಿಮಂತ ಅನ್ಕೊಂಡು ಆಗ ಈತನಟ್ಲಕ್ಳು ಸರಿಮಂತಿದ್ದೆ ಇಂದು ಶಾಲೆದ ಟೀಚರ್ನಕ್ಳು ಸಿಸ್ಟರ್ನಕ್ಳು ಮಸ್ತ್ ಕೇರ್ಲೆಸ್ ತಗೊಂತಾರೆ ಈಗ ಅವರು ಯಾವುದು ಕೂಡ ರೆಸ್ಪಾಂಡ್ ಕೊಡೋದಿಲ್ಲ. ಯಾಕಂದರೆ ಅವ್ರು ನ್ಯಾಯವಾಗಿ ಮಾಡ್ತಾ ಇಲ್ಲ. ಈಗ ನಮಗೆ ಏನು ಬೇಕಂದರೆ ಈಗ 2 ದಿವಸದಿಂದ ಹೇಳಿದಂದರೆ ನಮಗೆ ನ್ಯಾಯ ಅವ್ರದ್ದು ಕರೆಕ್ಟಾಗಿರಬೇಕು, ನ್ಯಾಯಬದ್ಧವಾಗಿರಬೇಕು. ನಮಗೆ ಬೇಕಾಗಿತ್ತು. ಇಲ್ಲಾಂದರೆ ಇದಕ್ಕೆ ಇದು ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟ ನಮ್ಮದು ಇದಕ್ಕಿಂತ ಪ್ರಮಾಣವಾಗಿ ಜಾಸ್ತಿ ಇರುತ್ತೆ. ಜನ ವಿದ್ಯಾರ್ಥಿಗಳು ಮತ್ತು 8ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಸ್ವಲ್ಪ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನನಗೆ ಮಕ್ಕಳು ಬಂದು ಹೇಳಿದರು. ಆವಾಗ ನಾನು ಹೋಗಿ ಅದನ್ನು ಸಮಾಧಾನ ಮಾಡಲಿಕ್ಕೆ ನೋಡಿದೆ. ಸಮಾಧಾನ ಆಗುವಾಗ ಕಾಣಲಿಲ್ಲ. ಮತ್ತು ಮುಖ್ಯೋಪಾಧ್ಯಾಯನಿಯವ್ರ ಹತ್ರ ಕರ್ಕೊಂಡು ಬಂದ ನಂತರ ಮುಖ್ಯೋಪಾಧ್ಯಾಯನಿಯವರು 2 ಕಡೆಗೂ ಕೂಡ ಇಬ್ಬರು 8ನೇ ಕ್ಲಾಸ್ ಮತ್ತು 9ನೇ ಕ್ಲಾಸ್ನ ಮಕ್ಕಳಿಗೆ ವಾರ್ನಿಂಗ್ ಮಾಡಿ ಬುದ್ಧಿ ಹೇಳಿ ಕಳಿಸಿದ ನಂತರ ಬಸ್ ಸ್ಟ್ಯಾಂಡಲ್ಲಿ ಶಾಲೆ ಬಿಟ್ಟ ನಂತರ ಬಸ್ ಸ್ಟ್ಯಾಂಡಲ್ಲಿ ಪುನಃ ಗಲಾಟೆ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಬಂತು. ಯಾವ ಕಾರಣಕ್ಕಾಗಿದೆ ಅಂತ ಹೇಳ್ಕೊಂಡೇಳಿ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ. ಆದರೆ ಇದರಲ್ಲಿ ಇದು ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಆದದ್ದು ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ನಿಜವಾದ ಕಾರಣ ಏನು ಅಂತೇಳಿ ಇದುವರೆಗೂ ನಮಗೆ ಗೊತ್ತಾಗಲಿಲ್ಲ.